ಕೋವಿಡ್ ಲಸಿಕೆ ವಿಚಾರದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಂದು ರಾಜ್ಯ ಕೆಪಿಸಿಸಿ ಸದಸ್ಯ ಬಿಎಲ್ ಧರ್ಮೇಗೌಡ ಆರೋಪಿಸಿದರು. ಬೇಲೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಕೋವಿಡ್ 2ನೇ ಅಲೆಯಲ್ಲಿ ದೇಶ ಹಾಗೂ ರಾಜ್ಯವನ್ನ ತತ್ತರಿಸುವಂತೆ ಮಾಡಿದ್ರೂ ಸಹ ಅದನ್ನ ತಡೆಗಟ್ಟುವ ಬದಲು ಈ ಕೋವಿಡ್ನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಭ್ರಷ್ಟಾಚಾರ ಮರೆಮಾಚಲು ಸಿಎಂ ಬದಲಾವಣೆ ಎಂಬ ವಿಚಾರವನ್ನ ಜನತೆಯ ಮುಂದೆ ಇಟ್ಟು ನಾಟಕ ಮಾಡುತ್ತಿದ್ದಾರೆ. ಇಡೀ ದೇಶದಲ್ಲಿ ಎಂದು ಕಂಡರಿಯದಂತಹ ದಿನನಿತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದ್ದು ಜನಸಾಮಾನ್ಯರು ಜೀವನ ನಡೆಸಲು ಕಷ್ಟಕರವಾಗಿದೆ ಎಂದು ಹೇಳಿದರು. ಈಗ ನಮ್ಗೆ ಇಷ್ಟ ಇರೋದು ತಾವೆಲ್ಲ ಗಮನಿಸಿದಿರಿ, ಪತ್ರಿಕೆ ದಿವಸ ಓದ್ತಾ ಇದ್ದೀವಿ. ಕೋವಿಡ್ ಇರೋದು ಸಹಜ, ಇಡೀ ವಿಶ್ವದಲ್ಲೇ ಇದೆ. ಆದರೆ ಅದನ್ನು ಕಂಟ್ರೋಲ್ ನಿಯಂತ್ರಣ ಮಾಡೋಕ್ಕೂ ಅವರು ವಿಫಲವಾಗಿದೆ. ಈಗ ನಮ್ಮ ಬೇಡಿಕೆ ಅಷ್ಟೇ, ಪೆಟ್ರೋಲ್ ದರ ಯಾವ ಸರ್ಕಾರದಲ್ಲಾಗಲಿ, ನೀವು ಇಂದಿರಾ ಗಾಂಧಿ ಅವ್ರ ಸರ್ಕಾರ ನೋಡಿ, ಮನಮೋಹನ್ ಸಿಂಗ್ ಸರ್ಕಾರ ನೋಡಿ, ವಾಜಪೇಯಿ ಬಿಜೆಪಿಯವರು ಅವ್ರ ಸರ್ಕಾರದಲ್ಲಿ ನೋಡಿ, ಎಂದೂ ಈ ರೀತಿ ಹೆಚ್ಚೆ ಆಗಲಿಲ್ಲ ಪೆಟ್ರೋಲ್ ಡೀಸೆಲ್. ಇವತ್ತು 100ರ ಗಡಿ ದಾಟಿ ಮೇಲೆ ಬಂದು ಜನಸಾಮಾನ್ಯರು, ರೈತರಿಗೆ, ವ್ಯವಸಾಯ ಮಾಡೋಕ್ಕೆ, ಕೃಷಿ ಉತ್ಪನ್ನಗಳನ್ನು ಉತ್ಪಾದನೆ ಮಾಡೋಕ್ಕೆ ಪೆಟ್ರೋಲ್ ಅತ್ಯಗತ್ಯ, ಡೀಸೆಲ್ ಪೆಟ್ರೋಲ್. ಅಂಥದನ್ನೇ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಂದು ಇದನ್ನು ಗಣನೆಗೆ ತೆಗೆದುಕೊಳ್ಳದೆ ಜನಸಾಮಾನ್ಯರಿಗೆ ತುಂಬ ಇವತ್ತು ಹೊರೆಯಾಗಿದೆ. ಆದ್ದರಿಂದ ಈ ಸರ್ಕಾರ ಕೂಡಲೇ ವಿಸರ್ಜನೆ ಆಗಬೇಕು, ಅಥವಾ ರಾಜ್ಯಪಾಲರು ಕರ್ನಾಟಕ ಸರ್ಕಾರವನ್ನು ವಜಾ ಮಾಡಬೇಕು ಅನ್ನೋದು ನನ್ನ ಬೇಡಿಕೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸಮದ್, ತಾಲೂಕು ಪಂಚಾಯತ್ನ ಸದಸ್ಯ ಮಂಜುನಾಥ್, ಕಾಂಗ್ರೆಸ್ ಮುಖಂಡ ಶಿವಣ್ಣ, ಜಾಕೀರ್ ಪಾಷಾ ಮೊದಲಾದವರು ಉಪಸ್ಥಿತರಿದ್ದರು. ಹರೀಶ್, ವಿ4 ನ್ಯೂಸ್, ಬೇಲೂರು.